ಮಾತಿರಲ್ಲ ಸಬ್ಸ್ಕ್ರೈಬ್ ಮಲ್ಪುಲೆ ಥ್ಯಾಂಕ್ ಯು ಸೊಲ್ಮೇಲು ನಮಸ್ಕಾರ ಮಾತಿರಲ್ಲ ಇದು ನಮ್ಮ ಬೈಕಂಪಾಡಿ ಪನಂಬೂರು ಬೀಚ್ಗೆ ಬೈದ ಮುಲ್ಪ ಅಂತಾರಾಷ್ಟ್ರೀಯ ಸರ್ಫಿಂಗ್ ಕಾಂಪಿಟೇಷನ್ ಒಂದೊಂದು ಆಲ್ ಓವರ್ ದ ಇಂಡಿಯಾ ಫುಲ್ ಥ್ರೂ ಔಟ್ ಇಂಡಿಯಾದ ಎಡೆಡ್ ಸರ್ಫರ್ನ ಫುಲ್ ಬೈದೇರು ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ 3 ದಿನ ಪಣಂಬೂರು ಬೀಚ್ ಉಂಡು ಕಂಪ್ಲೀಟ್ ವಿಡಿಯೋ ತೂಲೆ ಲೈಕ್ ಮಲ್ಪುಲೆ ಶೇರ್ ಮಲ್ಪುಲೆ ಸಬ್ಸ್ಕ್ರೈಬ್ ಮಲ್ಪುಲೆ. Flag off for the event by our chief guest, Shri A.V. Ramana, Chairman NLPP. ನಮ್ಮೊಟ್ಟಿಗೆ ಸರ್ಫಿಂಗ್ ದಾರು ಒಂದು ರೀತಿ ಸರ್ಫ್ ಮಂತ್ ಬತ್ತೇರು ಅದಕ್ಕೆ ಏನು ಗಾರ್ನ ಎಕ್ಸ್ಪೀರಿಯನ್ಸ್ ಎಂಚಿತ್ತು ನಮ್ಮದು ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್ Actually, like a very nice experience. So compared to like yesterday, today like a small wave, but yesterday like a bigger. So good for like a competition this one. Like a clean, little bit. It's nice. ಓಕೆ ಅದಕ್ಕೆ ಬತ್ತು ಖುಷಿ ಅಂಡಿಗೆ ಗಾಡಿ ವೇವ್ಸ್ ಬರುವಂಥ ಜಾಸ್ತಿ ಇತ್ತು ನೀನಿಲ್ಲ ಒಂದು ತಕ್ಕ ಮಟ್ಟಿಗೆ ಉಂಡು ಬಂದೊಂದೇರು ಅಂತ ಅದಕ್ಕೆ ಏನು 8 ವರ್ಷ ಎಕ್ಸ್ಪೀರಿಯನ್ಸ್ ಉಂಟು ಎಕ್ಸ್ಪೀರಿಯನ್ಸ್. So my surfing experience like 13 years. My surfing experience. 13 years. Yeah, 13 years. So I fought like I can take like part like many competition nationals. Okay. So I mean 3 time national winner, 1 time Asian surfing. 3 ವರ್ಷ ನ್ಯಾಷನಲ್ ಟೈಟಲ್ ಹಾಕ್ದೇರು ಹೊರ ಏಷ್ಯಾದ ಟೈಟಲ್ ವಿನ್ ಆಗ್ತೇರು ಲಾಟ್ ಬೋರ್ಡ್ ಸರ್ಫರ್ ಹತ್ತು ಮೇರು ಅಡ್ಡೆ ಕೈಯೇ. That like I did like a stand-up paddle 20 time national champion. So I've been like a lot of like a world game. ಮಸ್ತ್ ಟ್ರೋಫಿ ಹಾಕ್ದೇರಿ ಪಾತರಜ್ಜಿ ನೀವು 15 ಇಂಟರ್ವ್ಯೂ ಮಾಡ್ಕೊಂಡ್ರೆ ಮೇರೆ ನಮ್ಮ ಲೋಕಲ್ ಆ್ಯಕ್ಚುಲಿ ಸೆಲ್ವ ಬಂದು ಇತ್ತು ಸರ್ಫ್ ಮಲ್ತು ಬರ್ತೇರು ಫಸ್ಟ್ ರೌಂಡ್ ವಿನ್ ಆಗೋದು ಫಸ್ಟ್ ರೌಂಡ್ ಪಾಸ್ ಮಾಡ್ತೇರು ಕಾಂಪೀಟ್ ಮಾಡ್ತು ನೀರೊಟ್ಟಿಗೆ ತಮಿಳ್ನಾಡು ಓಕೆ ಅದು ಅಡ್ಡೆ ಟಫ್ ಕಾಂಪಿಟೇಷನ್ ಕೊಡ್ದು ಫಸ್ಟ್ ರೌಂಡ್ ವಿನ್ ಆದ ಬೈದೇರು ಸೆಕೆಂಡ್ ರೌಂಡ್ ಕ್ವಾಲಿಫೈ ಆಗ್ತಾರೆ ಮೇರೆ ಮುಲ್ತಾನೆ ಲೋಕಲ್ ಇಟ್ಟಾರೆ ಸೆಲ್ವ ಬಂದು 8 ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು ನಿನಗೆ ಒಂದು 6ನೇ ವರ್ಷ ಕಲ್ತೀನಿ ಒಂದು ರಾಕಿನ ಆಟ ಒಂದು ಇತ್ತ ಮಂತ್ರ ಓಕೆ ಅక్కడ ಹಿಂಗೆ ಸ್ಪಾನ್ಸರ್ ಮಾಡ್ತೀನಿ ಮಂತ್ರ ದಾಖಲೆ ಮಸ್ತೇನೆ ಜೋಕುಲ್ಲ ಬೈದ ನಿಖಿಲ್ನ ಟೀಮ್ ದಾಖಲೆ ಅಂದರೆ ಮಾತ್ರ ಹಿಂಗಲ್ ಎಡ್ಡೆ ನಮ್ಮ ಕುಡ್ಲಟ್ಲ ಸರ್ಫಿಂಗ್ ಉಂಡು ನಿಖಿಲ್ಲ ಪಾರ್ಟಿಸಿಪೇಟ್ ಮಲ್ಬೋದು ಟ್ರೈನಿಂಗ್ ಎಲ್ಲ ಕೊಡ್ಪೇರು ಮುಲ್ಕಿದತ್ತೆ ನಿಖಿಲ್ಲ ಶಾಖೆ ಹಿಂಗೆ ನಮ್ಮ ಮುಲ್ಕಿದ ಶಾಖೆ ನಾನು ಕಾಲೇಜ್ ಮ್ಯಾಂಗ್ಳೂರ್ ಕಲ್ಕೊಂಡು ಗೋಕರ್ಣ ಕಾಲೇಜ್ ಶ್ರೀ ಗೋಕರ್ಣ ಗೋಕರ್ಣ ಕಾಲೇಜ್ ಸರ್ಫರ್ ಫಸ್ಟ್ ರೌಂಡ್ ಕ್ಲಿಯರ್ ಮಲ್ದೇರು ಖುಷಿ ಟುಲ್ಲೇರು ಇಂಚನೆ ಮೆರೆಗೊಂಜಿ ಟ್ರೋಫಿ ಹಾಕಾಡಿ ನಾವು ಒಂದು ಆಲ್ ದ ಬೆಸ್ಟ್ ಪನಂದಿಲ್ಲ.
ಇನ್ನು ನಮ್ಮೊಟ್ಟಿಗೆ 2 ಜನ ಸರ್ಫರ್ನ ಕುದಿದ್ದಾರೆ. ಆ್ಯಕ್ಚುಲಿ ಫೀಮೇಲ್ ಸರ್ಫರ್ಸ್ ಆ್ಯಕ್ಚುಲಿ ಮೇರೆ ಸಿಂಚನ ಬಂದು ಮೇರೆ ಹಾಕಿಲ್ಲ. ಸೊ ಎಲ್ಲೇ ಮುಕ್ಕಲ ಕಾಂಪಿಟೇಷನ್ ಉಂಡು ಮುಕ್ಕಲು ಎಂಚ ಟ್ರೈನಿಂಗ್ ಎತ್ತುಂಡು ಮುಕ್ಕಲ ಕೆಲವು ವಿಷಯ ಅನ್ಕಿಲ್ಲ. ಈಗ ಎಷ್ಟು ಸಮಯ ಟ್ರೈನಿಂಗ್ ಮಾಡ್ತಾರೆ? ಆಯ್ತು ಲಾಂಗ್ ಇದ್ದು ಟ್ರೈನಿಂಗ್ ಮಾಡ್ತೊಂದು ಉಳ್ಳೇರಿ ಇಂಚಿನ ಫಸ್ಟ್ ಟೈಮ್ ಏನು ಕಾಂಪಿಟೇಷನ್ ನೀವು ಇಲ್ಲ ಮೇರೆ ನ್ಯಾಷನಲ್ ಸತಿ 5 ಸಲ ಫಸ್ಟ್ ಆಗ್ತಿದ್ರು ಕುಡ್ಲಾಡಾರತ್ತೆ ಲೋಕಲ್ ಗೊತ್ತುಂಟುಲೆ ನಂಕಲೊಂಜಿ ಪೆರ್ಮೆನೆ ನಮ್ಮ ಊರ್ದು ಒಂಜಿ ಫೀಮೇಲ್ ಸರ್ಫರ್ ಒಂಜಿ 5 ಟೈಮ್ಸ್ ವಿನ್ ಆಗ್ತಿರ್ಬ ನಮಗೆ ಕೂಡ ಬೀಚ್ದ ಬರಿಟ್ಬೋದು ಉಂತನಾಗನೆ ಕಾರ್ ಹೋಯ್ತಿಲ್ಲ ಕಾಪುದು. ಬಟ್ ಆತ ಟ್ರೈನಿಂಗ್ ಎತ್ತದು ಮಸ್ಟ್ ಹೋಗ್ತದೆ ಮಂತೋದಾರೆ ಆತ ಟ್ರೈನಿಂಗ್ ಎತ್ತದು ಈ ಲೆವೆಲ್ ಬರ್ತದೆ 4 ಟ್ರೋಫಿ ಹಾಕ್ನ ಕೊಂಡ ಒಂಜಿ ಅಚೀವ್ಮೆಂಟ್ ನಿಜವಾದ್ಲ ಮಕ್ಳಿಗೆ ಒಂಜಿ ಆಲ್ ದ ಬೆಸ್ಟ್ ಬರೋದು ಸೋಲ್ಮೇಲೆ ಬರೋದಿಲ್ಲ. ಇಂಕೊಟ್ಟಿಗೆ ನೀವು ಪ್ರವೀಣ್ ಉಳ್ಳಿರ್ತದೆ ಇತ್ತನೆ ಫ್ರೆಶ್ ಅದು ಸರ್ಫಿಂಗ್ ಮಾಡ್ತು ಬರ್ತೇವೆ ಇಂತ ಮಿತ್ತು ಬೂರುಂಡೆ ಅಡ್ಡೆ ಮಂದೇರು ಮಾತ್ರ ಎಷ್ಟು ಪಾಯಿಂಟ್ ಪಾಯಿಂಟ್ 7 ಪಾಯಿಂಟ್ ಮುಟ್ಟ ಸೆಕೆಂಡ್ ಪ್ಲೇಸ್ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆಗಿ ಮುಖನ ಚೆನ್ನೈದಾಟಿಗೆ ಆವಲಿ ತೊಂದು ಒಂದು 7 ಪಾಯಿಂಟ್ ಇರ್ತದೆ. ಲಾಸ್ಟ್ ಮೂಮೆಂಟ್ ಒಂದು ಎಡ್ಡೆ ಸಾಫ್ ಮಾಡ್ತಾರೆ ಅಂದ್ರೆ ತೂಯ ಲಾಸ್ಟ್ ಮೂಮೆಂಟ್ ಲಾಸ್ಟ್ ವೇವ್ ಆ್ಯಕ್ಚುಲಿ ಯಾರು ಲಾಸ್ ಆದ ಇತ್ತ ಕೆಲವು ಲಾಸ್ಟ್ ಫ್ಯೂ ಸೆಕೆಂಡ್ 5 4 3 2 1 ಬಂದರೆ ಟೇಕ್ ಆಫ್ ಮಾಡಿದೆ ಈರ್ಲ ಮುಖನ ಕ್ಲಬ್ ಸೇಮ್ ಕ್ಲಬ್ ಇಂಡಿಕಾ ನಮ್ಮ ಕುಡ್ಲಡ್ಲ ಸರ್ಫಿಂಗ್ ಎಡ್ಡೆ ವಾ ಮಟ್ಟಗೆ ಬರೋದು ತುಲೆ ಇದು ಆ್ಯಕ್ಚುಲಿ ನೆಕ್ಸ್ಟ್ ದುಂಬೋಲ ಕಾಂಪಿಟೇಷನ್ ಬಂದ ಡ್ರೋನ್ ಸರ್ಚ್ ಅಂದ್ರೆ ಲಾಸ್ಟ್ ವೀಕ್ ಆಗುತ್ತೆ ಮೂಲೆ ಪಣಂಬೂರು ಮೂಲೆ ಐತೆ ಸೆಕೆಂಡ್ ಪ್ಲೇಸ್ ಓವರ್ ಆಲ್ ಸೂಪರ್ ಸೋಲ್ಮೇಲು ಆಲ್ ದ ಬೆಸ್ಟ್ ಇರೋದು ರೈಸಲ್ಲಿ RCB ಮಿಟ್ವಾಡ್ಲೆ ಇತ್ತ ನಮ್ಮೊಟ್ಟಿಗೆ ಉಳ್ಳೇರು ಇಂಡಿಕಾ ಸಾಫ್ಟ್ ಸ್ಕೂಲ್ದ ಇನ್ಸ್ಟ್ರಕ್ಟರ್ ಮೇಲೆ ಜಯರಾಜ್ ಬಂದು ಇತ್ತ ಕೆಲವರನ್ನ ಇಂಟರ್ವ್ಯೂ ಪೂರ ಎತ್ತೈತೆ ಅಕ್ಲಿಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ ಮೇಲೆ ಟ್ರೈನರ್ ಆ್ಯಕ್ಚುಲಿ ಅಂತ. ಸೊ ಹೊರಡ ಕೆಲವು ವಿಷಯಕ್ಕೆ ಏನ್ಗ ಇದು 8 ವರ್ಷ ಟ್ರೈನಿಂಗ್ ಮಾಡ್ತೋದಾಗ ನಾನು ಸರ್ಫಿಂಗ್ ಸ್ಟಾರ್ಟ್ ಮಾಡ್ತದೆ 10 ಇಯರ್ಸ್ ಆಂಡ್ ಟ್ರೈನಿಂಗ್ ಬರ್ತದೆ 9 ಇಯರ್ಸ್ ಟ್ರೈನ್ ಮಾಡ್ತದೆ 1 ವರ್ಷದ ಮುಲ್ಪ ನಮ್ಮ ಕರಾವಳಿ ಕೋಸ್ಟಲ್ ಮುಲ್ಪ ಟ್ರೈನಿಂಗ್ ಕೊಡೊಂದುಲ್ಲೇರು ಪೂರರೇಗ ಮಸ್ತ್ ಜನ ಗೊತ್ತಪ್ಪ ಅಂದ್ರೆ ಮೂಲ ಸರ್ಫಿಂಗ್ ಉಂಡು ನಮ್ಮ ಸೈಡ್ ಪೂರ ಭಾರಿ ಕಮ್ಮಿ ನಮ್ಮ ತೂಪಿನ ಚೆನ್ನೈ ಅಲ್ತ ಮುಲ್ತ ಪೂರ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಏನ್ಗ ಓಲು ಕಲ್ಪ ಸೊ ಇಂಕ್ ಸ್ಟಾರ್ಟ್ ಮಾಡ್ತೀನಿ ಒಂದೇ ಪಣಂಬೂರು ಬೀಚ್ ಇತ್ತೆ ಪ್ರೆಸೆಂಟ್ ಸಸಿಪ್ಲು ಬೀಚ್ ಟ್ರೈನಿಂಗ್ ಕೊರೊಂದಿಲ್ಲ. ಸೊ ಒಂದು ಟ್ರೈನಿಂಗ್ ಬರ್ತದೆ 3 days ಟ್ರೈನಿಂಗ್ ಉಂಡು 5 days ಟ್ರೈನಿಂಗ್ ಉಂಡು 1 week ಅಂಚ ಡಿಫ್ರೆಂಟ್ ಕ್ಯಾಟಗರೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನಿಂಗ್ಸ್ ಬಿಗಿನರ್ ಲೆವೆಲ್ ಆದಪ್ಪು ಅಡ್ವಾನ್ಸ್ ಲೆವೆಲ್ ಆದಪ್ಪು ಅಂಚ ಕೊಂಚ ನಾರ್ಮಲ್ ಹೊಸ ಕಲ್ಪನೆ ಬರ್ತಂಡ ನಿಕ್ಲ ನೆಂಚ ಕಾಂಟ್ಯಾಕ್ಟ್ ಆಗೋದು ಸೊ ಬರೋದು ನಿಕ್ಲು ಒಂಜ ಇಂಡಿಕಾ ಸರ್ಫ್ ಸ್ಕೂಲ್ ಆನ್ಲೈನ್ ಚೆಕ್ ಮಾಡ್ಬೋಲಿ ಎಂಕಲ್ ಇನ್ಸ್ಟಾಗ್ರಾಮ್ ಪೇಜ್ ಉಂಡು ಐತ ರೋಡ್ ನಿಕ್ಲು ಮೆಸೇಜ್ ಮಾಡ್ತಾಡಲ್ಲ ಎಂಕಲ್ ನಿಕ್ಲಿಗೆ ರೆಸ್ಪಾನ್ಸ್ ಕೊಡ್ಪ ಓಕೆ ఒక ನಂಬರ್ಸ್ ಉಂಡು ಐತ ರೋಡ್ ನಿಕ್ಲು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ನಂಬರ್ ಎಂಕಲ್ ಅವರು ಡಿಸ್ಕ್ರಿಪ್ಷನ್ ಪಾಡ್ದುಪ್ಪ ಯೂಟ್ಯೂಬ್ ಚೆಕ್ ಮಾಡ್ತಾರೆ ನಿಕ್ಲಿಗೆ ಇಲ್ಲ ಮುಕ್ಕಲು ಒಂದು ಕಾಂಪಿಟೇಟರ್ ಪೀರ ಬ್ಯಾಕ್ಗ್ರೌಂಡ್ ಏರಿಯವರು ವಿನ್ ಆಯ್ರು ಮೋಸ್ಟ್ ಯಾರ ಬೈ ಪಾರಂದುಲ್ಲೇ ಇರ್ತದೆ ನನ್ನ ಕಾಂಪಿಟೇಟರ್ ನಕ್ಲು ಉಳ್ಳೇರು ಆಲ್ರೆಡಿ ಪ್ಲೇಸ್ ಮಾಡ್ತೊಂದುಲ್ಲೇರು ಎಲ್ಲೆಲ್ಲಿ ಜನ ಏರ ನೋಡಿ ಹೊಸವೇ ಬರ್ತದ ಮಕ್ಳಿಗೆ ಸರ್ಫಿಂಗ್ ಕಲ್ಪನೆ ಏತ ಟೈಮ್. ಸೊ ಬೇಸಿಕ್ ಅದು 3 day ಲೆಸನ್ ಈ ವೈಟ್ ವಾಟರ್ಗೆ ಒಂದು ಪನ್ಪ ಪನ್ನಗ ಈ ವೇವ್ಸ್ ಮಲ್ಲ ವೇವ್ಸ್ ಕ್ರಾಶ್ ಆದ ಎಲ್ಲಿ ವೇವ್ಸ್ ಬರ್ತದೆ ಅವೇ ನೆಂಚೆ ಕ್ಯಾಚ್ ಮಾಡ್ಕೊಂಡು ಹಿಂಗೆ 3 days ಕಲ್ಪ ಕೊಡ್ತಾರೆ. ಸೊ ಬಕ್ಕ ಇದಕ್ಕೆ നല്ല ಅಡ್ವಾನ್ಸ್ ಲೆವೆಲ್ ಪನ್ನಗ ಪ್ರೊಫೆಷನಲ್ ಲೆವೆಲ್ ಬೋರ್ಡ್ ಬಂದಂಡ ಒಂತ ಟೈಮ್ ದೇತುಂಡು ಆ್ಯಕ್ಚುಲಿ ಅಣ್ಣ ಮಲ್ಪೋಲಿ ಕಾಂಪೀಟ್ ಪೂರ ಮಲ್ಪಡ ಅಂತ ಟೈಮ್ ಬೋರ್ಡ್ ವರ್ಷ ಹೋಗ್ಕೊಂಡು ಕಾಂಪಿಟೇಷನ್ ತುಲೇರನ ವೀವರ್ಸ್ಗೆ ಮಿನಿಯರ್ಲ ಇಂಟ್ರೆಸ್ಟ್ ಇತ್ತಂಡ ಸರ್ಫಿಂಗ್ ಒಂಜನ ಇಂಡಿಯಾ ಒಲಿಂಪಿಕ್ ಗೋಲ್ಡ್ ಮೆಡಲ್ ಹಾಕಿ ಒಲಿಂಪಿಕ್ ಜಾಯಿನ್ ಮಾಡಿದ್ದಾರೆ ಆ್ಯಕ್ಚುಲಿ ರೀಸೆಂಟ್ ಅದೇ. ಎಸ್ ಸೊ ಒಂದು ಕುಡ್ಲಾರ್ದು ಒಂದು ಜಯರಾಜರ್ನ ಗ್ರೂಪ್ ಇಂಡಿಕಾ ಗ್ರೂಪ್ ಅಂತ ಇಂಡಿಕಾ ಸರ್ ಐದು ಒಂಜಿ ಬರಾಡೆ ಮೆಡಲ್ ಇನಿಗೆ ಆಲ್ ದ ಬೆಸ್ಟ್ ಪನ್ನೊಂದುಲ್ಲೆ ಸೋಲ್ಮೇಲು ಥ್ಯಾಂಕ್ ಯು. ನಮ್ಮೊಟ್ಟಿಗೆ ನೀ ವಿಘ್ನೇಶ್ ಬಂದವರು ಇದ್ದಾರೆ ಚೆನ್ನೈದ ಸರ್ಫರ್ ಹಾಯ್ ಚೆನ್ನೈದು ಬೈದಿನ ಸರ್ಫರ್ ಅದ ಆ್ಯಕ್ಚುಲಿ ಫಸ್ಟ್ ರೌಂಡ್ ಕ್ಲಿಯರ್ ಮಲ್ದೇರ್ಗೆ ಅಂತ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಪೋಂದಿಲ್ಲೇರು and experience can you just tell about your experience here in Mangalore? It was really good. I mean, this Mangalore I came like every year surf competition, but it's only like a successful beach. But this Panambur beach is the first time it's happening. It was really good waves. It was very good condition. So it was really nice. Everyone enjoying for the waves. Because we didn't expect today the waves going to be like this. But suddenly when we came here, we saw wow, it's amazing. We all having good fun now. But still the waves are amazing. You got good waves? Yes. It was really good. And the weather? Weather is perfect. I mean, I had a word in right now. It's supposed to be raining or monsoon, but now it's sunny. It's perfect weather. I love it. But very good.
very hot weather, right? It's okay. I mean, as long as you close the water, no problem. You can go jump and come back to sit here. So yes, Thanks for talking and all the best. thank you, thank you. ಮಾತಿರ್ಲ ಮಾತಿರ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಲ್ಪಲೆ ಮಲ್ಪಲೆ ಥ್ಯಾಂಕ್ ಯು ಸೊಲ್ಮೇಲು ತುಳುನಾಡ ವೈಭವ ಚಾನೆಲ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದೇ ಮಲ್ಪಲೆ ಮಾತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.